ಶಿಲೆಗಳು ಸಂಗೀತವ ಹಾಡಿದೆ, ಶಿಲೆಗಳು ಸಂಗೀತವ, ಶಿಲೆಗಳು ಸಂಗೀತವ, ಶಿಲೆಗಳು ಸಂಗೀತವ ಹಾಡಿದೆ. ಕರಾವಳಿ ಕರ್ನಾಟಕದಲ್ಲಿ ಶಿಲೆಗಳು ಮಾತ್ರ ಅಲ್ಲ, ನಾವೆಲ್ಲರೂ ಸಂಗೀತವನ್ನ ಹಾಡ್ತಾ ಇದ್ದೇವೆ. ಒಂದೇ ಕಾರಣ, ಶಾಸ್ತಾವ್ ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಮೂಡಿ ಬರುವಂತಹ ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಸಿಂಗಿಂಗ್ ರಿಯಾಲಿಟಿ ಶೋ ಈ ವೇದಿಕೆ, ದಟ್ ಇಸ್ ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಟಾಪ್ 11 ನ ಸೆಮಿಫೈನಲ್ ರೌಂಡ್ಗೆ ನಮ್ಮ ಟಿವಿಯ ಎಲ್ಲ ವೀಕ್ಷಕರನ್ನ ನಾನು ಸೌಜನ್ಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸಾವಿರಾರು ಜನ ಕಂಟೆಸ್ಟೆಂಟ್ಸ್ ಗಳಲ್ಲಿ ಫಿಲ್ಟರ್ ಆಗಿ ಇದೀಗ ಸೆಮಿಫೈನಲ್ ಸುತ್ತಿಗೆ ಬಂದಂತಹ 11 ಕಂಟೆಸ್ಟೆಂಟ್ಸ್ ಈ ಸುತ್ತಿನಲ್ಲಿ ಹಾಡ್ತಾ ಇದ್ದಾರೆ ಗುರು ಕಿರಣ್ ಸ್ಪೆಷಲ್ ರೌಂಡ್. ಹೌದು, ನಮ್ಮ ಮಹಾಗುರು ಆಗಿರುವಂತಹ ಗುರು ಕಿರಣ್ ಅವರ ಸಾಹಿತ್ಯ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಮ್ಯೂಸಿಕ್ ಕಾಂಪೋಸಿಷನ್ ಆಗಿರ್ಬೋದು, ಅವರ ಸ್ಪೆಷಲ್ ಸಾಂಗ್ಸ್ಗಳನ್ನು ನಮ್ಮ ಟಿವಿಯ ವೀಕ್ಷಕರಿಗೆ ನೀಡಲಿಕ್ಕಿದ್ದಾರೆ. ಟಾಪ್ 11 ಫ್ರಮ್ ದ ಸೆಮಿಫೈನಲ್ ರೌಂಡ್ ಆಫ್ ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್. ಶಾಸ್ತಾವ್ ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಮೂಡಿ ಬರುವಂತಹ ಈ ಕಾರ್ಯಕ್ರಮದ ಟೈಟಲ್ ಸ್ಪಾನ್ಸರ್ಸ್ ಆಗಿದ್ದಾರೆ ಕೇನ್ ಪ್ರಾಪರ್ಟೀಸ್, ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಮಲೈಕಾ ದ ಸಾರಿ ಶಾಪ್, co-powered by Sun Premium Refined Sunflower Oil, Aruna Masala, Vismaya Infotainment Park, ಕಾರ್ತಿಕ್ ರೂಫಿಂಗ್ ಬೆಂಗಳೂರು ಹಾಗೂ ಡ್ರೀಮ್ ಕಿಚನ್ ಅಂಡ್ ಇಂಟೀರಿಯರ್ಸ್ ಕರಂಗಲ್ಪಾಡಿ. ಇದರೊಂದಿಗೆ ನಮಗೆ ಹೆಚ್ಚಿನ ಸಹಕಾರವನ್ನು ನೀಡಿದ್ದಾರೆ ಸ್ಮರಣಿಕಾ ಉಡುಪಿ, ಮೆಡ್ಫಾಸ್ ಸಿರಮಿಕ್ಸ್ ಮಂಗಳೂರು, ಉಷಾ ಜ್ಯುವೆಲ್ಲರ್ಸ್ ಬಿಸಿ ರೋಡ್. ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಅನ್ನು ಹೇಳ್ತಾ ಇಟ್ಸ್ ಟೈಮ್ ಟು ಸ್ಟಾರ್ಟ್ ದ ಸೆಮಿಫೈನಲ್ಸ್ ಆಫ್ ಕೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್. ಎಂದಿನಂತೆ ನಮ್ ಜೊತೆ ಇದ್ದಾರೆ ನಮ್ಮ 3 ತೀರ್ಪುಗಾರರು, ದ ತ್ರಿಮೂರ್ತೀಸ್ ಹೂ ಆರ್ ಜಡ್ಜಿಂಗ್ ನಮ್ಮ ಟಾಪ್ 11 ಸೆಮಿಫೈನಲಿಸ್ಟ್. ಪ್ಲೀಸ್ ವೆಲ್ಕಮ್ ಕೆಚಟಿನ್ ಡೈಸ್ ಕಿಟ್ಟು ಸರ್, ರಾಜ್ ಗೋಪಾಲ್ ರಾಜ್ ಸರ್ ಅಂಡ್ ಅಲಕಾ ಸುಬ್ರಹ್ಮಣ್ಯ. ವಿ ವೆಲ್ಕಮ್ ಯು. ಕಳೆದ ಸಂಚಿಕೆಯಲ್ಲಿ ಅವರ ಸ್ಪೆಷಲ್ ಸುತ್ತು ಆಗಿತ್ತು ವಿ ಮನೋಹರ್ ಸರ್, ನಮ್ಮ ಗುರುಗಳ ಗುರುಗಳು. ಈ ಸುತ್ತಿನಲ್ಲಿ ನಮ್ಮ ಗುರುಗಳ ಸುತ್ತಾಗಿದ್ರೆ ಅವರ ಗುರುಗಳು ಬರಬೇಕಾದದ್ದು ಡೆಫಿನೆಟ್ಲಿ ಇಂಪಾರ್ಟೆಂಟ್. ಸೊ ವೆಲ್ಕಮ್ ಶ್ರೀ ವಿ ಮನೋಹರ್ ಸರ್. ಇದೀಗ ಇಂದಿನಿಂದ ಪ್ರಾರಂಭವಾಗುವಂತ ಸೆಮಿಫೈನಲ್ ರೌಂಡ್ ಇಸ್ ಗೋಯಿಂಗ್ ಟು ಬಿ ಗುರು ಕಿರಣ್ ಸ್ಪೆಷಲ್ ಅಂಡ್ ಆಫ್ ಕೋರ್ಸ್ ಇಟ್ಸ್ ಟೈಮ್ ಟು ವೆಲ್ಕಮ್ ಅವರ್ ಮಹಾಗುರು ಗುರು ಕಿರಣ್, ದ ಮ್ಯೂಸಿಕ್ ಲೆಜೆಂಡ್, ದ ಮ್ಯಾಜಿಕಲ್ ಮ್ಯೂಸಿಕಲ್ ಕ್ರಿಯೇಟರ್ ಗುರು ಕಿರಣ್ ಸರ್. ವಿ ವೆಲ್ಕಮ್ ಯು. ಹೆಚ್ಚು ಟೈಮ್ ವೇಸ್ಟ್ ಮಾಡದೆ ನಮ್ಮ ಇಂದಿನ ಸಂಚಿಕೆಯ ಫಸ್ಟ್ ಕಂಟೆಸ್ಟೆಂಟ್ ಅನ್ನ ಕರೆಯೋಣ. ದ ಟಾಲ್, ದ ಮೆಲೋಡಿಯಸ್ ಅಂಡ್ ದಿ ಹ್ಯಾಂಡ್ಸಮ್ ವಿನುಷ್ ಭರದ್ವಾಜ್. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಭೂಮಿ ತಾಯಿಯ ನೋಡೋ ಆಸೆಯ ಹೊತ್ತು ದಿನವೂ ಆ ಸೂರ್ಯ ಬರುತ್ತಾನೋ, ಸವಿಲಾಲಿಯ ತಾಯಿ ಹೇಳೆಯ ಎಂದು ಧರೆಗೆ ಆ ಚಂದ್ರ ಬರುತ್ತಾನೋ. ಧ್ವನಿ ಕೇಳದೇನು ಕೇಳಯ್ಯ ನೀನು, ಧ್ವನಿ ಕೇಳದೇನು ಕೇಳಯ್ಯ ನೀನು, ಈ ತಾಯಿ ಎದೆ ಕೂಗನು, ಈ ತಾಯಿ ಎದೆ ಕೂಗನು. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ,
ಕಡೆ ತನಕ ಮರೆಯಲ್ಲ ಜೋಗಿ, ಕಡೆ ತನಕ ಮರೆಯಲ್ಲ ಜೋಗಿ. ದೂರ ಹೋದರು ಎಲ್ಲೇ ಇದ್ದರು ನೀನೇ ಮರೆತರು ತಾಯಿ ಮರೆಯಲ್ಲ. ಸಾವೇ ಬಂದರು ಮಣ್ಣೇ ಆದರು ತಾಯಿ ಪ್ರೀತಿಗೆಂದೆಂದು ಕೊನೆಯಿಲ್ಲ. ತಾಯಿನೇ ಎಲ್ಲ ಬದಲಾಗೋದಿಲ್ಲ, ತಾಯಿನೇ ಎಲ್ಲ ಬದಲಾಗೋದಿಲ್ಲ. ಯುಗ ಉರುಳಿ ಕಳೆದೋದರು ಹಣೆ ಬರಹ ಬದಲಾದರು. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು ಕಡೆ ತನಕ ಮರೆಯಲ್ಲ ಜೋಗಿ, ಕಡೆ ತನಕ ಮರೆಯಲ್ಲ ಜೋಗಿ, ಕಡೆ ತನಕ ಮರೆಯಲ್ಲ ಜೋಗಿ. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು ಕಡೆ ತನಕ ಮರೆಯಲ್ಲ ಜೋಗಿ, ಕಡೆ ತನಕ ಮರೆಯಲ್ಲ ಜೋಗಿ, ಕಡೆ ತನಕ ಮರೆಯಲ್ಲ ಜೋಗಿ. ವಿನೀಶ್ ಭರದ್ವಾಜ್, ಗುರು ಕಿರಣ್ ರೌಂಡಿಗೆ ಒಂದು ಉತ್ತಮವಾದಂಥ ಸ್ಟಾರ್ಟ್ ಆಫ್ ಅನ್ನು ಕೊಟ್ಟಿದ್ದೀರಾ. ಎಲ್ಲರೂ ನೀವು ಹಾಡು ಹಾಡುವಾಗ ತಲ್ಲೀನರಾಗಿ ಹಾಡಲ್ಲಿ ಮುಳುಗು ಹೋಗಿದ್ರು. ಸೊ ದೇ ವರ್ ರಿಯಲಿ ಎಂಜಾಯಿಂಗ್ ದ ಸಾಂಗ್. ನೀವು ಹಾಡ್ತಾನು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಖಂಡಿತ. ಈ ಸಾಂಗ್ ಸೆಲೆಕ್ಟ್ ಮಾಡ್ಲಿಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್? ಈ ಸಾಂಗಲ್ಲಿ ತುಂಬ ಫೀಲ್ ಇದೆ. ತಾಯಿ ಮೇಲಿನ ಮಮಕಾರ ಒಂದು ಏನಿದೆ ಅದನ್ನು ವ್ಯಕ್ತಪಡಿಸ್ಬೋದು ಈ ಹಾಡಲ್ಲಿ. ಹಾಗಾಗಿ ಅದನ್ನ ತೋರಿಸ್ಲಿಕ್ಕೋಸ್ಕರ ಇಂಥ ಒಂದು ಸಾಂಗ್ ಅನ್ನ ಚೂಸ್ ಮಾಡಿದಿರ. ಓಕೆ, ಎನಿವೇಸ್ ಗೋಯಿಂಗ್ ಟು ಅವರ್ ಜಡ್ಜಸ್. ಕಿಟ್ಟು ಸರ್. ಮಿಸ್ಟರ್ ವಿನೋಶ್, ಹೇಳಿ ಸರ್. ಎಂತ ಹಾಡಿದು. ಹೌದು, ಕಣ್ಮುಚ್ಕೊಂಡು ಕೇಳ್ತಾ ಇದ್ದೆ, ಏನೋ ಒಂದು ಹೃದಯ ಕಿತ್ತು ಬಂತು. ಈ ಹಾಡಲ್ಲಿ ಅಳಬೇಕಂತ ಅನಿಸುತ್ತೆ, ಆದರೆ ಟಿ ವಿನಲ್ಲಿ ಬೇರೆಯವ್ರು ನೋಡಬಾರ್ದು ಅಂತ ಅಳಕ್ಕಾಗಲ್ಲ. ಸೂಪರ್ ಸಾಂಗ್. ಗುರು ಸರ್, ಎಕ್ಸ್ಟ್ರಾರ್ಡಿನರಿ ಗುರು ಸರ್. ವಾಟ್ ಅ ಕಾಂಪೋಸಿಷನ್, ಮೈ ಗಾಡ್. ಎಷ್ಟೋ ಜನರ ಏನು ತಾಯಿ ಮತ್ತು ಮಗನ ಪ್ರೀತಿಯನ್ನು ಹೊರಗಡೆ ತಂದಿರುವಂಥ ಹಾಡಿದು. ಎಸ್, ಅದ್ಭುತವಾದಂಥ ಹಾಡು, ಅದ್ಭುತವಾದಂಥ ಮೆಲಡಿ. ಈ ಹಾಡಿನಲ್ಲಿ ಲ ಲ ಲ ಲ ಲ ಲ ಅಲ್ಲಿಂದ ಎಂಡ ತನಕ ಎಲ್ಲೂ ಕೂಡ ಬೋರ್ ಹೊಡಿಸಲ್ಲ, ಅಷ್ಟು ಸೂಪರ್ ಮೆಲಡಿ, ಸೂಪರ್ ಮೆಲಡಿ. ಈಗ ವಿನುಷ್ ಅವರ ವಿಷಯಕ್ಕೆ ಬಂದಾಗ, ವಿನುಷ್ ಅವರು ಕಾಣಬೇಕು ಈ ಹಾಡಿನಲ್ಲಿ. ನನಗೆ ಎಕ್ಸ್ಪ್ರೆಷನ್ ಇನ್ನು ಸ್ವಲ್ಪ ಬೇಕು. ಮನೋಹರ್ ಸರ್ ಹೇಳ್ತಾ ಇರ್ತಾರೆ ಏನಂತ ಹೇಳಿದ್ರೆ, ಮೆಚೋರಿಟಿ ಇನ್ನೂ ಬರಬೇಕು ಅಂತ. ಹೌದಾ? ಹೌದು. ಆ ಮೆಚೋರಿಟಿ ಬೇಕು ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಈಗಲೇ ಎಲ್ಲವನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಮುಂದೆ ಬರಬಹುದು. ಇಂಥ ಹಾಡಿನಲ್ಲಿ ಎಮೋಷನ್ಸ್ಗಳು ತುಂಬ ಇರೋದ್ರಿಂದ, ಲಿರಿಕ್ಸ್ಗಳು ತುಂಬ ಭಾರ ವೆಯ್ಟೆಡ್ ಆಗಿರೋದ್ರಿಂದ ಆ ಮೆಚೋರಿಟಿ ಸಿಂಗಿಂಗ್ನಲ್ಲಿ ಕಾಣಬೇಕು. ಓಕೆ ಸರ್. ಕೇಳಯ್ಯ ನೀನು ಅನ್ನುವಂಥ ಕೆಲವು ವರ್ಡ್ಸ್ಗಳು ಹಾಡುವಾಗ ಅಲ್ಲಿ ಸ್ವಲ್ಪ ಎಕ್ಸ್ಪ್ರೆಷನ್ನು, ಅಂದರೆ ಓವರಾಲ್ ಎಕ್ಸ್ಪ್ರೆಷನ್ ಬೇಕು ಅಂತ ನಾನು ಹೇಳೋದು, ಬಟ್ ಆ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗಿರುತ್ತೆ. ತಾಯಿನೇ ಎಲ್ಲ ಈ ಜಾಗದಲ್ಲಿ ನೀವು ಚೆನ್ನಾಗಿ ವಿಬ್ರಾಟೋಸ್ ಎಲ್ಲ ಹಾಡ್ತಿದ್ರಲ್ರಿ, ಇವತ್ತು ಯಾಕೆ ಅದನ್ನು ಬಳಸ್ಕೊಂಡಿಲ್ಲ? ವಾಯ್ ವಿನುಷ್ ಒಳಗಡೆ ವಿಬ್ರಾಟೋಸ್ಗಳಿದೆ ಅಲ್ವಾ? ಇದೆಯಾ? ಇದೆ. ಅದೆಲ್ಲ ತೋರಿಸ್ಬೋದಿತ್ತು. ಮೇ ಬಿ ಈ ಹಾಡು ಬಗ್ಗೆ ಗುರು ಸರ್ ತುಂಬಾ ಹೇಳ್ತಾರೆ, ಬಿಕಾಸ್ ಹಿ ಈಸ್ ಅ ಕಂಪೋಸರ್ ಆಫ್ ದಿಸ್ ಸಾಂಗ್. ಐ ವಿಶ್ ಯು ಆಲ್ ದ ಬೆಸ್ಟ್ ವಿನೋಶ್. ತುಂಬ ಸುಂದರವಾದ ಕಾಂಪೋಸಿಷನ್. ಇದನ್ನು ನೀವು ಇದು ಮಾಡಿದ್ರಿ ಏನು, ಫಸ್ಟ್ ರೌಂಡಲ್ಲಿ, ಈ ರೌಂಡಲ್ಲಿ ನೀವು ನಮಗೆ ತುಂಬ ಮನಸ್ಸಿಗೆ ಆನಂದ ಆಗೋ ಥರ ಹಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಕಿಟ್ಟು ಸರ್. ಗುರು ಸರ್ ಹತ್ರ ಕೇಳೋದ್ರಿಂದ ಮೊದಲು ಅವರ ಗುರುಗಳ ಹತ್ರ ಕೇಳೋಣ. ಒಂದ್ಸಲ ವಿದೌಟ್ ಮ್ಯೂಸಿಕ್ ಹಾಡಿ ಪಲ್ಲವಿ ಮಾತ್ರ. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು ಕಡೆ ತನಕ ಮರೆಯಲ್ಲ ಜೋಗಿ,
ಕಡೆ ತನಕ ಮರೆಯಲ್ಲ ಜೋಗಿ. ಓಕೆ, ಬೇಡುವನೋ ಬೇಡುವೆನೋ? ಬೇಡುವೆನು. ಬೇಡುವೆನು ಅದು ಸ್ಪಷ್ಟತೆ ಕೇಳಬೇಕು. ಸ್ಟಾರ್ಟಿಂಗೆಲ್ಲ ಒಂದೆರಡು ಸಲ ಬೇಡುವನು ಅಂತಲೇ ಹೇಳಿದ್ರಿ ನೀವು. ಆಮೇಲೆ ಇವತ್ತು ನಾವು ಬಾಂಬೆ ಸಿಂಗರ್ಸು ಅಲ್ಲಿಂದ ಅಥವಾ ನಾವೇ ಅಲ್ಲಿಗೆ ಹೋಗಿ ಹಾಡಿಸ್ತೀವಿ. ಅಂದರೆ ತುಂಬ ಮಂದಿ ಹಾಡಿಸ್ತಾರೆ ಬಾಂಬೆ ಸಿಂಗರ್ಸು. ಅವರಿಗೆ ಭಾಷೆ, ಕನ್ನಡ ಭಾಷೆ ಗೊತ್ತಿಲ್ಲ. ಅವರು ಏನು ಮಾಡ್ತಾರೆ, ನಮ್ಮ ಹತ್ರ ಕೇಳ್ತಾರೆ, ಡಿಕ್ಟೇಟ್ ಮಾಡ್ತೀವಿ, ಲಿರಿಕ್ಸನ್ನು ಡಿಕ್ಟೇಟ್ ಮಾಡ್ತೀವಿ. ಆಮೇಲೆ ಅದು ಪ್ರತಿಯೊಂದು ಇದಕ್ಕೂ ಸೆಂಟೆನ್ಸ್ಗೂ ಏನು ಮೀನಿಂಗ್ ಅಂತ ಕೇಳ್ತಾರೆ, ಕೇಳ್ಬಿಟ್ಟು ಹಾಡ್ತಾರೆ. ಅದು ಅವರು. ಇನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಚಿತ್ರಮ್ಮ ಅವರು ಏನು ಮಾಡ್ತಾರೆ, ಅವರು ಅಷ್ಟೇ ಬರ್ಕೊಂಡು ಏನು ಸಂದರ್ಭ ಇದು ಏನೆಲ್ಲ ಕೇಳಿ ಇದು ಮಾಡ್ತಾರೆ. ಒಬ್ಬ ಗಾಯಕನಿಗೆ ಮುಖ್ಯವಾಗಿ ಬೇಕಾದ್ದು ತಾನು ಹಾಡುವಂಥ ಹಾಡಿನ ಸಾಹಿತ್ಯ ಏನು, ಅದರಲ್ಲಿ ಏನು ಸಾಹಿತ್ಯ ಇದೆ, ಅದರ ಅರ್ಥ ಏನು, ಆಗ ಅದಕ್ಕೆ ಫೀಲಿಂಗ್ಸ್ ಕೊಡಬೇಕು. ಅದು ಒಂದು ಕ್ವಾಲಿಟಿ. ಇನ್ನೊಂದು, ಈಗ ಇದರ ಟ್ಯೂನದ್ದು ಸ್ವರ ಸಂಚಾರ ಗೊತ್ತಾ ನಿಮಗೆ? ಸ್ವರಸ್ಥಾನ ಹೋಗಲಿ, ಸಿಂಗರ್ಸ್ಗೆ ಒಂದು ಹಾಡು ಅವ್ರಿಗೆ ಯಾವುದು ಹಾಡು ಹಾಡ್ತಾರೋ ಅದರ ಸ್ವರ ಸಂಚಾರ, ಅದರಲ್ಲಿ ಎಷ್ಟೆಷ್ಟು ಸ್ವರ ಇದೆ ಅದು ಚೆನ್ನಾಗಿ ಗೊತ್ತಿರಬೇಕು. ಆಮೇಲೆ ಯಾವುದೇ ಹಾಡು ಕೇಳಿದ್ರೆ ಅವರಿಗೆ ಸ್ವರವೇ ಕೇಳಬೇಕು. ಅದು ಸ್ವರಗಳು ಎಷ್ಟು ಯಾವ ಸ್ಥಾನದಲ್ಲಿ ಯಾವ್ಯಾವ ಸ್ವರ ಇದೆ ಅದು ಪಕ್ಕ ಇರಬೇಕು. ಸಾ ಸಾ ಸರಿ ಗಾರಿ, ಸಾ ಸಾ ಸರಿ ಗಾರಿ, ಸಪ ಮಪ ಮಗಾರಿ ರೀ ನೀ 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 ರೀ ಗಾರಿ ಸಾ ಸಾ. ತಕ್ಷಣ ಹೇಳಬೇಕು. ಯಾಕೆ ಗೊತ್ತಾ? ಸ್ವಲ್ಪ ಆಚೆ ಆದರೆ ಸ್ವರ ಅಪಸ್ವರ ಬರ್ತದೆ. ಆ ಅಪಸ್ವರ ಬರಬಾರ್ದು ಅನ್ನೋದಕ್ಕೋಸ್ಕರ ಕರೆಕ್ಟ್ ಸ್ವರದ ಪರಿಚಯ ಇರಬೇಕು. ಸೊ ಸ್ವರ ಪರಿಚಯ ಮಾಡಬೇಕಾದ್ರೆ ಸಂಗೀತ ಕಲೀಲೇಬೇಕು. ಸಿನಿಮಾ ಹಾಡು ಹಾಡುವವನಿಗೆ ಸ್ವರಜ್ಞಾನ ಗೊತ್ತಿರಲೇಬೇಕು. ಹಾಗಾಗಿ ನಿಮಗೆ ಒಳ್ಳೆ ವಾಯ್ಸ್ ಇದೆ, ನಿಮ್ಮ ಎಕ್ಸ್ಪ್ರೆಷನು ಚೆನ್ನಾಗಿದೆ. ಸಾಹಿತ್ಯ ಫಸ್ಟ್ ಅದ್ರ ಬಗ್ಗೆ ಗಮನ ಕೊಡಬೇಕು. ಎಕ್ಸ್ಪ್ರೆಷನ್ ಹೇಗೋ ಕೊಡ್ತೀರಿ, ಆಮೇಲೆ ಸ್ವರಜ್ಞಾನ ಕಲಿಬೇಕು, ಸಂಗೀತ ಕಲೀಲೇಬೇಕು. ಕಲಿತ್ರೆ ಒಂದು ಅದ್ಭುತವಾದ ಗಾಯಕ ಕನ್ನಡ ಚಿತ್ರರಂಗಕ್ಕೆ ಸಿಗುವ ಅವಕಾಶ ಎಲ್ಲ ಸಾಧ್ಯತೆ ಇದೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಆಮೇಲೆ ಈ ಹಾಡು ಪ್ರತಿ ವರ್ಷ ಮದರ್ಸ್ ಡೇಗೆ ಹೇಳಿ ಮಾಡಿಸಿದಂಥ ಹಾಡು ಇದು. ಗುರುಗೆ ಆ ಥರ ಸಿಗೋದು ಬಹಳ ಅಪರೂಪ, ಎಲ್ಲರಿಗೂ ಸಿಗೋದಿಲ್ಲ. ಜಿ ಕೆ ವೆಂಕಟೇಶ್ ಅವರು ಯುಗಾದಿ ಕಳೆದರು ಯುಗಾದಿ, ಯಾವ ಕಾಲಿಂದ 1962 ಇಂದ ಇಲ್ಲಿವರೆಗೂ ಯುಗಾದಿಗೆ ಅವರ ಹಾಡು ಬರ್ತಾ ಇರುತ್ತೆ. ಆಮೇಲೆ ರಾಜ್ಯೋತ್ಸವಕ್ಕೆ ಹುಟ್ಟಿದ್ದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಗುರುಗಳದ್ದು ಹಾಡು ಬರುತ್ತೆ. ಆ ಥರ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರಿಗೆ ಅವರ ಒಂದೊಂದು ಸಂದರ್ಭದಲ್ಲಿ ಒಂದು ಹಾಡು ಬರೋದಿದೆಯಲ್ಲ, ಅದು ಎಲ್ಲ ಪುಣ್ಯ. ಅದು ಆ ಒಂದು ಪುಣ್ಯ ಗುರುಗೆ ಸಿಕ್ಕಿದೆ. ಅನೇಕ ಸಂದರ್ಭದ ಹಾಡುಗಳು ಅವರಿಂದ ಆಗಿದೆ. ಇನ್ನೂ ಅನೇಕ ಅಂತಹ ಗೀತೆಗಳು ಅವರಿಂದ ಬರಲಿ. ಅವರಿಗೂ ಕೂಡ ನಾನು ಪ್ರೀತಿಯಿಂದ ಶುಭ ಕೋರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಗುರುಕಿರಣ್ ಸ್ಪೆಷಲ್ ಅಂತ ಹೇಳಿದ ತಕ್ಷಣ ಒಂದು ಉತ್ತಮವಾದಂಥ ಹಾಡು ತಾಯಿಗೆ ಡೆಡಿಕೇಟ್ ಮಾಡುವಂಥದ್ದು. ಮನೋಹರ್ ಸರ್ ಹೇಳಿದ್ರು, ಪ್ರತಿ ವರ್ಷ ಮದರ್ಸ್ ಡೇ ಬಂದರೆ ಈ ಹಾಡನ್ನು ನೆನಪಿಸುವಂಥ ಒಂದು ಹಾಡನ್ನು ಪ್ರಾರಂಭಿಸಿದಿರಿ. ಆ ಹಾಡಿನ ಬಗ್ಗೆ ಗುರುವಣ್ಣ ಏನು ಹೇಳ್ತಾರೆ ನೋಡೋಣ. ಗುರುವಣ್ಣ ಪ್ಲೀಸ್. ಆ್ಯಕ್ಚುಲಿ ಇದು ಮಾಡುವಾಗ ನಮ್ಗೆ ಗೊತ್ತಿಲ್ಲ ಇಷ್ಟು ದೊಡ್ಡದು ಹಿಟ್ಟಾಗುತ್ತೆ ಅಂತ ಗೊತ್ತಿರಲಿಲ್ಲ. ಇದಕ್ಕೆ ನಾನು ಕೊಟ್ಟ ಟೈಮು ಟೋಟಲಿ 6 ಸಾಂಗಿಗೆ 6 ದಿವಸ ಕಂಪೋಸಿಂಗ್ ಕೂತಿದ್ದೀನಿ. ದಿವಸಕ್ಕೆ ಒಂದಕ್ಕೆ ಬೆಳಿಗ್ಗೆ ಬಂದರೆ ಒಂದು ಬೆಳಿಗ್ಗೆ 6-7 ಗಂಟೆಗೆ ಬರೋನು ಪ್ರೇಮ್ ಬಂದ ತಕ್ಷಣ ಒಂದು 10:30-11 ಗಂಟೆಗೆ ಮುಗಿಸಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಒಂದು ಸಾಂಗ್ ಹೋಗಿ ನೆಕ್ಸ್ಟ್ ಡೇ ಬಂದು ಓಕೆ ಅಂತ ಹೇಳೋ. ಒಂದು ಸಾಂಗ್ ಮಾತ್ರ ಹೇಳುವಾಗ ಓಜೋಗಯ್ಯೋ ಚಿಕ್ಕ ಬುಕ್ಕು ರೈಲು ಇದು ಬೇರೆ ಆಲ್ಟರ್ನೇಟಿವ್ ಕೊಡಿ ಅಂದಮೇಲೆ ಒಂದು ವಾರ ಬಿಟ್ಟು ಅವ್ನು ಬೇಡ ನಿಮಗೆ ಹೇಳೋಕ್ಕಾಗಲ್ಲ, ಯಾಕೆಂದರೆ ಮಾತಾಡೋ ಸಾಕು. ನಾನು ಇನ್ನೊಂದು ಪಿಕ್ಚರಿಗೆ ಮಾಡಿದ ಹಾಡು ಅವ್ರು ರಿಜೆಕ್ಟ್ ಮಾಡಿದರು, ಅದನ್ನು ಕರೆಯೋಕೆ ಕೊಟ್ಟೆ, ಹಿಟ್ಟಾಯಿತು. ಇಲ್ಲ ಇದನ್ನು ಬಿಟ್ಟರೆ ನೀವು ಬೇರೆಯವ್ರಿಗೆ ಕೊಟ್ಟು ಬೇರೆ ಪಿಕ್ಚರ್ಗೆ ಹಾಕಿ ಹಿಟ್ ಮಾಡ್ತೀರಾ, ಬೇಡ ನನಗೆ ಬೇಕು ಅಂತ ಹೇಳಿ ತಗೊಂಡಿದ್ದು. ಇದು ಆ್ಯಕ್ಚುಲಿ ಮಾಡುವಾಗ ಗೊತ್ತಿಲ್ಲ. ನನ್ನ ಲೆಕ್ಕದಲ್ಲಿ ಮ್ಯೂಸಿಕ್ ಹಿಸ್ಟ್ರಿಯಲ್ಲಿ ಒಂದು 4 ಕೋಟಿ ಗಳಿಸಿದಂಥ ಆಡಿಯೋ ಇದು. ಆ ಟೈಮಲ್ಲಿ ಬಂಟಿಯವ್ರ ಬಬ್ಲಿ ಅಂತ ಇನ್ನೊಂದು ದೊಡ್ಡ ಹಿಟ್ ಅದು ಹಿಂದಿಯಲ್ಲಿ ಆಲ್ಬಮ್ ರಿಲೀಸ್ ಆಗಿತ್ತು. ಅದ್ರ ಆಲ್ ಇಂಡಿಯಾ ಸೇಲ್ಸ್ಗಿಂತ ಜಾಸ್ತಿ ಜೋಗಿ ಒಂದು ಕರ್ನಾಟಕದಲ್ಲಿ ಸೇಲ್ ಆಗಿತ್ತು. ದಟ್ ವಾಸ್
ಇದು ಬಿಸ್ನೆಸ್ ಮ್ಯಾಗಲ್ಲಿ ಬಂದಿದ್ದು. ಸೊ ಆ್ಯಕ್ಚುಲಿ ಒಂದು ಖುಷಿ ಇದೆ. ಜೋಗಿ ಅಂದ ಕೂಡಲೇ ಈಗ ಜನ ನನ್ನನ್ನು ಆಪ್ತಮಿತ್ರ ಜೋಗಿಯಿಂದ ಜಾಸ್ತಿ ಗುರುತಿಸ್ತಾರೆ. ಸೊ ಅಫ್ಕೋರ್ಸ್ ದಿಸ್ ಪ್ರಾಜೆಕ್ಟ್ ಈಸ್ ವೆರಿ ಕ್ಲೋಸ್ ಟು ಮಿ. ಸಿಂಗಿಂಗ್ ಬಂದರೆ ಮನೋರಣ್ಣ ಅವ್ರು ಹೆಂಗೆ ಅಂದರೆ, ನಾನು ನೋಡೋದು, ನಾನು ಯಾವತ್ತೂ ಅವ್ರಿಗೆ ಹೇಳ್ತೀನಿ ನೆವರ್ ಬಿ ಹಾರ್ಶ್ ಅಂತ. ಅವ್ರಿಗೆ ಹೆಂಗೆ ಅಂದರೆ, ಯಾರಾದ್ರು ಹಾಡು ಬರೆಯೋಕ್ಕೆ ಬಂದರೆ ನಾವು ಸುಮ್ಮನೆ ನಂಬರ್ ತಗೊಂಡು ಕಳಿಸ್ತೀವಿ ಓಕೆ ಅಂತ, ಚೆನ್ನಾಗಿಲ್ದಿದ್ರೆ. ಇವ್ರು ಹಂಗಲ್ಲ, ಚೆನ್ನಾಗಿಲ್ಲ ಅಂದರೆ ಮುಖದ ಮೇಲೆ ಬೈದು ಬಿಡ್ತಾರೆ ಸ್ಟ್ರೈಟ್. ಏನು ಕೆಲಸ ಮಾಡ್ತಾಯಿದ್ದೆ, ಕೆಲಸ ಹೋಗಿ ನೋಡು, ಸುಮ್ಮನೆ ಈಗ ಇದ್ರ ಕಡೆ ಟೈಮ್ ವೇಸ್ಟ್ ಮಾಡಬೇಡ ಅಂತ ಸ್ಟ್ರೈಟಾಗಿ. ಅವರು ಮಾತಾಡೋರು ಇವತ್ತು ನಿನ್ನ ಬಗ್ಗೆ ಚೆನ್ನಾಗಿ ಮಾತಾಡಿದ್ದಾರೆ. ಸೊ ಯು ಟೇಕ್ ಇಟ್ ವೆರಿ ಸೀರಿಯಸ್ಲಿ ಅಂತ ಅವ್ರು ಹೇಳಿದ್ದು. ಓಕೆ, ಅದೇ ಲಿರಿಕ್ ಬೇಡುವನ ಅಲ್ಲ ಬೇಡುವೇನು, ಆಲ್ ದೋಸ್ ಎಕ್ಸ್ಪ್ರೆಷನ್ಸ್ ವೆ ಪ್ರಿಟಿ ಗುಡ್. ಅಫ್ಕೋರ್ಸ್ ಇನ್ನು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಅದು ಸಾಂಗಿಗೆ ಐ ಥಿಂಕ್ ಯು ಹ್ಯಾವ್ ಡನ್ ಗುಡ್ ಜಸ್ಟಿಸ್. ಯಾಕಂದರೆ ಅಗೇನ್ ಇಟ್ಸ್ ಎ ನೋಟ್ ವೈಸ್ ಕಷ್ಟದ ಸಾಂಗ್ ಅದು. ಚರಣ ಆ್ಯಂಡ್ ಆಲ್ ಎಲ್ಲ ಕಡೆ ಸಂಚಾರ ಆಗುತ್ತೆ. ಸೊ ಡನ್ ಎ ಗುಡ್ ಜಾಬ್ ವಿನುಷ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್, ಆಲ್ ದ ವೆರಿ ಬೆಸ್ಟ್. ನೀನೆ ನನ್ನ ಡ್ರೀಮಲ್ಲಿ ದಿನವೂ ಬರುವವನು, ಇದೆಯಲಿ ಸೊಗಸಾದ ಪ್ರೇಮ ಕಾವ್ಯ ಬರೆದವನು. ಈಗ ಲಾಸ್ಟ್ ಟೈಮ್ ಏನು ಹೇಳಿದೆ, ಪಿಚ್ಚಿಂಗ್ ದಿಸ್ ವಾಸ್ ಮಚ್ ಬೆಟರ್ ಆ್ಯಂಡ್ ಆಲ್ಮೋಸ್ಟ್ ರಿಯಲಿ ಗುಡ್. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೇನ್ ಪ್ರಾಪರ್ಟೀಸ್ ಪ್ರೆಸೆಂಟ್ಸ್ ನಮ್ಮ ಸೂಪರ್ ಸಿಂಗರ್, ಪವರ್ಡ್ ಬೈ ಸಿಟಿಡೆಲ್ ಡೆವಲಪರ್ಸ್ ಹಾಗೂ ಮಲಾಯ್ಕಾ ದ ಸಾರಿ ಶಾಪ್. ನಮ್ಮ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಬೆಂಬಲವನ್ನ ಸಹಕಾರವನ್ನ ನೀಡಿದ್ದಾರೆ ವಿಜಯನಾಥ್ ಇಂಟೀರಿಯರ್ಸ್ ಅಂಡ್ ಎಕ್ಸ್ಟೀರಿಯರ್ಸ್, ಎಕ್ಸ್ ಸಂಡೇ, ಜಸ್ಟ್ ಜ್ಯೂಸ್ ಸ್ಮರಣಿಕಾ ಉಡುಪಿ, ಮೆಡ್ ಫಾಸ್ಟ್ ಸೆರಮಿಕ್ಸ್ ಮಂಗಳೂರು, ಉಷಾ ಜ್ಯುವೆಲ್ಲರ್ಸ್ ಬಿಸಿ ರೋಡ್. ಇವರು ಎಲ್ರಿಗೂ ಥ್ಯಾಂಕ್ಸ್ ಅನ್ನ ಹೇಳ್ತಾ, ನಮ್ಮ ಇಂದಿನ ಗುರು ಕಿರಣ್ ಸ್ಪೆಷಲ್ ರೌಂಡ್ ಅಲ್ಲಿ ಬರ್ತಾ ಇದ್ದಾರೆ ಮಣಿಪಾಲದಿಂದ ವೈಷ್ಣವಿ. ಲೆಟ್ಸ್ ಸಿ ವಾಟ್ ಶೀಸ್ ಗಾಟ್ ಫಾರ್ ಅಸ್. ನೀನೆ ನನ್ನ ಡ್ರೀಮಲ್ಲಿ ದಿನವೂ ಬರುವವನು, ಇದೆಯಲಿ ಸೊಗಸಾದ ಪ್ರೇಮ ಕಾವ್ಯ ಬರೆದವನು. ನೀನೆ ನನ್ನ ಡ್ರೀಮಲ್ಲಿ ದಿನವೂ ಬರುವವನು, ಇದೆಯಲಿ ಸೊಗಸಾದ ಪ್ರೇಮ ಕಾವ್ಯ
ಸ್ಪೆಷಲ್ ರೌಂಡ್. ಈ ಸಾಂಗನ್ನು ಸೆಲೆಕ್ಟ್ ಮಾಡಲಿಕ್ಕೆ ರೀಸನ್? This song is very sweet. Kelogane like, you know, it's very bubbly, lively. So nange ishta. ಜಸ್ಟ್ ಲೈಕ್ ಯು, ಜಸ್ಟ್ ಸೂಟ್ಸ್ ಯು, ರೈಟ್? Yeah. ಓಕೆ, ಅದಕ್ಕೆ ಸೆಲೆಕ್ಟ್ ಮಾಡಿದ್ದೀರಾ. ನನಗದು ತುಂಬ ಖುಷಿ ಆಗಿದೆ. ಇಟ್ ಇಸ್ ವೆರಿ ಆ್ಯಕ್ಚುಲಿ ಮೂವಿಂಗ್ ಆನ್. ಎಸ್, ಜಡ್ಜಸ್ಗೆ ಹೇಗಾಗಿತ್ತು ನೋಡೋಣ. ರಾಜ್ ಸರ್. Vaishnavi, Hello sir. once again, very good performance. Thank you sir. And one more thing, Guruvana is quite famous for this kind of compositions. Alla melody kottidare, but this western style of groovy kind song, he's like idralli master avaru. It's one of the best composition of Guruvana. Guruvana, thank you. And you rendered it very nice. Husky style, it was sounding very good. Nimde voice alli it was sound chennagi kelta ittu. It was sounding like most professional kind. ಆಮೇಲೆ ಅದು ಆ್ಯಕ್ಚುಲಿ ಮೇಲ್ ಪಾರ್ಟ್, ಯು ಮ್ಯಾನೇಜ್ ದ್ಯಾಟ್. ಅದಾಗಿ ಡೈರೆಕ್ಟ್ ಅಲ್ಲಿಂದ ಮತ್ತೆ ಪಲ್ಲವಿಗೆ ಬರಬೇಕಾದ್ರೆ ಎಲ್ಲಿಯೂ ಬ್ರೇಕ್ ಆಗಲಿಲ್ಲ, ಡ್ರಾಪ್ ಏನಾಗಿಲ್ಲ. ಸೊ ಓವರ್ ಆಲ್ ಇಟ್ ವಾಸ್ ಸೌಂಡಿಂಗ್ ಗುಡ್. ಕಂಗ್ರ್ಯಾಟ್ಸ್, ಕೀಪ್ ಇಟ್ ಅಪ್. Thank you sir. ಥ್ಯಾಂಕ್ ಯು ಸೋ ಮಚ್ ರಾಜ್ ಸರ್. ನಮ್ಮ ಸ್ಪೆಷಲ್ ಅತಿಥಿಯಾಗಿ ಬಂದಿದ್ದಾರೆ ವಿ ಮನೋಹರ್ ಸರ್. ನಿಮಗೆ ಈ ಹಾಡು ಹೇಗೆ ಅನ್ನಿಸ್ತು? ಚೆನ್ನಾಗಿ ಹಾಡಿದ್ಯಮ್ಮ, ಎಕ್ಸ್ಪ್ರೆಷನ್ ಎಲ್ಲ ಚೆನ್ನಾಗಿ ಇತ್ತು. ಈ ಹಾಡು ರಾಜಗೋಪಾಲ್ ಹೇಳಿದಾಗೇ ತುಂಬ ಭಾಳ ಸುಂದರವಾದ ಆರ್ಕೆಸ್ಟ್ರೇಷನ್ ಈ ಹಾಡಿಗೆ. ಮತ್ತು ಒಳ್ಳೆ ಟ್ಯೂನ್, ಒಳ್ಳೆ ಮೆಲಡಿ, ಸ್ವೀಟ್ ಮೆಲಡಿ. ಭಾಳ ಅಪರೂಪ ಇಂಥ ಟ್ಯೂನ್ ಸಿಗೋದು. ಯಾವ ಹಿಂದಿ ಸಾಂಗಿಗೂ ಕಡಿಮೆ ಇಲ್ಲದಷ್ಟು ಅದ್ಭುತವಾದ ಒಂದು ಹಾಡಿದು. ಅದನ್ನು ಚೆನ್ನಾಗಿ ಹಾಡಿದ್ಯಾ, ಎಕ್ಸ್ಪ್ರೆಷನ್ ಎಲ್ಲ ಚೆನ್ನಾಗಿದೆ. ಕ್ಲಾಸಿಕಲ್ ಕಲಿತಾ ಇದೆಯಾ? ಹೌದು ಸರ್. ಒಳ್ಳೆಯದಮ್ಮ, ಕಲಿ. Thank you sir. ನೀನು ಏನು ಈಗ ಹಾಡಿದ್ಯೋ ಅದನ್ನು ಸ್ವರ ಕೂಡ ಬರಬೇಕು, ಸ್ವರದಲ್ಲಿ ಕೂಡ ಅದು ಹಾಡು ಅಂತ ಇದಿರ್ಬೇಕು. ಯಾವ ಹಾಡು ಕೇಳು ಅದು ಸ್ವರ ಕಂಡುಹಿಡಬೇಕು, ಅಲ್ಲಿವರೆಗೆ ಕಲಿ. ಒಳ್ಳೆಯದಾಗಲಿ. Thank you sir. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಮಹಾಗುರುಗಳು ಅವರದ್ದೇ ಹಾಡು ಅವರಿಂದ ಕೇಳೋಣ, ಅವರಿಗೆ ಈ ಹಾಡು ಹೇಗೆ ಅನ್ನಿಸ್ತು ಅಂತ. ಗುರುವಣ್ಣ ಪ್ಲೀಸ್. ಆ್ಯಕ್ಚುಲಿ ಇದು ಆಡಿಯೋ ರಿಲೀಸ್ ಆಗಿದ್ದು, ಫಿಲ್ಮ್ ರಿಲೀಸ್ ಆಗಿ ಮರುದಿವ್ಸನ, 2ನೇ ದಿವಸನ ಆಮೇಲೆ ದ ಸಾಂಗ್ ರಿಯಲಿ ಟುಕ್ ಆಫ್ ವೆಲ್. ಇದು ಯಾರು ಹಾಡಿದ್ದು ಗೊತ್ತಾ ಇದನ್ನ? ಸರ್ ಹೆಸರು ಬರ್ತಾ ಇಲ್ಲ. ಇದು ಹೆಂಗೆ ಅಂದರೆ ನೆನಪು ಬರಕ್ಕೆ, ಹಣೆ ಮುಟ್ಟಿದ್ರೆ ಏನೋ ನೆನಪು ಬರುತ್ತೆ ಅಂತಿಲ್ಲ. ನೋಡು ಬಟನ್ ಆನ್. ಹಾಂ, ಅಲ್ಲ ಯಾವುದೋ ಬಟನ್ ಇದ್ದಾಗೆ ನೋಡ್ವಾಗಿ ವರ್ಕ್ ಆಗ್ತಾ ಇಲ್ವಾ? ಓಕೆ, ಇದು ಲಕ್ಷ್ಮಿ ಅಂತ ಸಿಂಗರು. Yes sir. I Okay. remember ಎಸ್ now. ಸರ್. I wasn't sure ಯಾ, about ಆ್ಯಕ್ಚುಲಿ ಅವಳನ್ನು ನಾನು ನೋಡಿದ್ದು ವೆನ್ ಶಿ ವಾಸ್, ನಾನು ಇನ್ನೊಂದು ಮೀಟ್ ಆಗುವಾಗ ನೀನು ಎಷ್ಟನೇ ಕ್ಲಾಸಲ್ಲಿ ಇದ್ದಿದ್ದು? sir 8th standard. 8th ಸ್ಟ್ಯಾಂಡರ್ಡ್ ಅಲ್ಲ. ಲಕ್ಷ್ಮಿನ ನೋಡಿದಾಗ ಶಿ ವಾಸ್ ಎ 9th ಸ್ಟ್ಯಾಂಡರ್ಡ್. ಯಾವುದೋ ಕಾಂಪಿಟೇಷನಿಗೆ ಗೆಸ್ಟ್, ನಾನು ಆ್ಯಂಕರ್ ಆಗಿದೆ, ಇಷ್ಟು ತರಲೆ ಮಾಡ್ತಾ ಇರಲಿಲ್ಲ. ಆ್ಯಸ್ ಎ ಗುಡ್ ಆ್ಯಂಕರ್ ಶಿ ವಾಸ್ ಅ ಪಾರ್ಟಿಸಿಪೆಂಟ್. 2ನೇ ರೌಂಡಲ್ಲಿ ಔಟ್ ಆದ್ಲು. ನಾನು ಹೇಳೋದಲ್ಲ, ನಾನು ಯೂಶ್ವಲಿ ಜಜ್ಮೆಂಟ್ ಇತ್ತು ಇವಳು ವಿನ್ ಆಗ್ತಾಳೆ ಅಂತ. ನಾನು ಫೈನಲ್ ಇವಳು ವಿನ್ ಆಗ್ತಾರೆ ಅಂತ ನೋಡಿದೆ, 2nd ರೌಂಡಲ್ಲಿ ಔಟ್ ಆಗಿಬಿಟ್ಲು. ಐ ರಿಯಲಿ ಫೆಲ್ಟ್ ಬ್ಯಾಡ್, ಸೋ ಬ್ಯಾಡ್ ಫಾರ್. ಇದಾಗಿ 3 ವರ್ಷ ಆದ ನಂತರ ನಾನು ಈ ಟಚ್ಚಲ್ಲಿ, ಆಫ್ಟರ್ 3 years, ಶಿ ವಾಸ್ ಇನ್ ಫಸ್ಟ್ PUC ದೆನ್, ಆಫ್ಟರ್ 3 years ನಾನು ಕರೆದು ಈ ಟಚ್ಚಲ್ಲಿ ಹಾಡಿಸಿದ್ದು. ಶಿ ಸ್ಯಾಂಗ್ ಎ ವೆರಿ ಫ್ಯೂ ಸಾಂಗ್ಸ್ ಫಾರ್ ಮಿ, ಬಟ್ ಆಲ್ ಆರ್ ಸೂಪರ್ ಹಿಟ್ಸ್. ಐ ಡೋಂಟ್ ನೋ. ಆಮೇಲೆ ಇನ್ನೊಂದು, ಈ ಸಾಂಗ್ಸ್ ಎಲ್ಲ ಅವಳಿಗೋಸ್ಕರನೇ ಕಂಪೋಸ್ ಮಾಡಿದ್ದು. ಶಿ ಹ್ಯಾಸ್ ಗಾಟ್ ಅ ವೆರಿ ಹಸ್ಕಿ ವಾಯ್ಸ್, ವೆರಿ ಇನ್ನೋಸೆಂಟ್ ಆ್ಯಂಡ್ ಏನು ಫ್ರೆಶ್ನೆಸ್ ಇರೋ ವಾಯ್ಸ್ ಅದು. ಸೊ ಒಂದು ಫಸ್ಟ್ ಟೈಮ್ ನಿನ್ನ ನೋಡಿದಾಗ ಈ ಟಚ್ಚಲ್ಲಿ, ಆಮೇಲೆ ನೀನೇ ನನ್ನ ಡ್ರೀಮಲ್ಲಿ, ಒಟ್ಟು 4 or 5 ಸಾಂಗ್ಸ್ ಶಿ ಸಂಗ್ ಟೋಟಲಿ ಫಾರ್ ಮಿ, ಆಲ್ ಆರ್ ಹಿಟ್ಸ್ ಅದು. ಸೊ ಅವಳನ್ನು ನಾನು ಪಿಕ್ ಮಾಡಿದ್ದು ಕಾಂಪಿಟಿಷನಲ್ಲಿ ವೆನ್ ಶಿ ವಾಸ್ ಸಿಂಗಿಂಗ್. ಲೈಕ್ ಕಾಂಪಿಟಿಷನ್ಸ್ ಪ್ಲೇ ಎ ವೆರಿ ಬಿಗ್ ರೋಲ್ ಇನ್ ದ ಇಂಡಸ್ಟ್ರಿ. ನೀನು ಚೆನ್ನಾಗಿ ಆಡಿದೆ. ಆ್ಯಕ್ಚುಲಿ ಪಿಚ್ಚಿಂಗ್ ನನಗೆ ಈಗ ಲಾಸ್ಟ್ ಟೈಮ್ ಏನೇ ಹೇಳಿದೆ, ಪಿಚ್ಚಿಂಗ್ ದಿಸ್ ವಾಸ್ ಮಚ್ ಬೆಟರ್ ಆ್ಯಂಡ್ ಆಲ್ಮೋಸ್ಟ್ ರಿಯಲಿ ಗುಡ್. ನಾನು ಹೇಳೋದು ಚರಣದಲ್ಲಿ ಇನ್ನೂ ಸ್ವಲ್ಪ, ಈಗ ಪಿಚ್ ಅಂದರೆ ಒಂದು ಥಿನ್ ಲೈನ್, ಅದು ನೀನು ಸ್ವಲ್ಪ ಹಿಂಗಿದೆ, ಅದನ್ನು ಇನ್ನೂ ಪಕ್ಕ ಪರ್ಫೆಕ್ಟ್ ಮಾಡಿದರೆ ನಿನ್ನ ವಾಯ್ಸಿಗೆ ಎವ್ರಿಥಿಂಗ್ ಸೌಂಡ್ಸ್ ಸೋ ವಂಡರ್ಫುಲ್. ಸೊ ನಿನಗೆ ಆ್ಯಕ್ಚುಲಿ ಈ ಸಾಂಗ್ ಸೂಟ್ ಆಗುತ್ತೆ. ನನಗೆ ಒಂದು ಖುಷಿ ಆಯಿತು, ಓಕೆ ನಾನೇ ಕೇಳಿಲ್ಲ ಇಷ್ಟು ಕೆಲವು ವರ್ಷ ಇದೆ ಈ ಸಾಂಗ್ ಕೇಳಿ. ಸೊ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮಿ ಲಿಸನ್ ಅಗೇನ್ ಆ್ಯಂಡ್ ಇಟ್ ವಾಸ್ ಗುಡ್. ಸಿಂಗಿಂಗ್ ವಾಸ್ ರಿಯಲಿ ಗುಡ್. ಪ್ರೌಡ್ ಆಫ್ ಯು. Thank you sir. Wow, Guru Kiran Rao and he himself says proud of you.
Congratulations, very well sung. All the best. Thank you. I have a wish here. You have a wish. Sir, ಚರಣ ಆದ್ಮೇಲೆ ಹೇ ಹೇ can you just sing once? ಹೇ ಹೇ ಓ ಒಲವೇ ಹೇ ಹೇ. Thank you, sir. We are genies here. Wish granted. Right. Thank you so much, Vaishnavi. Right. ಹಸಿರಾಗುವೆ ಹಸಿರಾಗುವೆ ಆ ಸೂರ್ಯ ಚಂದ್ರ ಇರುವವರೆಗೂ ಆಕಾಶ ಭೂಮಿ ಇರುವವರೆಗೂ ನನ್ನಾಣಿಗೂ ನಿನ್ನಾಣಿಗೂ ಜೊತೆ ಇರುವೆನ ಎಂದೆಂದಿಗೂ. ಏರಿಳಿತಗಳು ಈ ಥರ ಎಲ್ಲರಿಗೂ ಸಿಗೋದಿಲ್ಲ, ಈ ಥರ ಮಾಡಬೇಕು ಅಂದ್ರೆ ಬರೋದಿಲ್ಲ. ಅದು ತನ್ನಿಂದ ತಾನಾಗೆ ಗುರು ಅವರ ಮನಸ್ಸಿಂದ ಬಂದಿದೆ, ಅದು ಅದಕ್ಕೆ ಹ್ಯಾಟ್ಸ್ ಆಫ್. ಇಲ್ಲೂ ನೀನೆ ಅಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಒಲವೇ ಈ ದೇಹಕ್ಕೂ ಈ ಪ್ರಾಣಕ್ಕೂ ಪ್ರೀತಿಯೊಂದೇ ಉಸಿರಾಟವು. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. Welcome back after the break to Kane Properties presents ನಮ್ಮ ಸೂಪರ್ ಸಿಂಗರ್. ಶಾಸ್ತಾವ್ ಶ್ರೀಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಮೂಡಿಬರುವಂತಹ ಈ ದೊಡ್ಡ ಸಿಂಗಿಂಗ್ ರಿಯಾಲಿಟಿ ಶೋ ಕೇನ್ ಪ್ರಾಪರ್ಟೀಸ್ ನಮ್ಮ ಸೂಪರ್ ಸಿಂಗರ್, ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಮಲೈಕಾ ದ ಸಾರಿ ಶಾಪ್. ನಮಗೆ ಹೆಚ್ಚಿನ ಸಹಕಾರವನ್ನು ನೀಡಿದ್ದಾರೆ JP ಲೈಟಿಂಗ್ಸ್ ಅಂಡ್ ಅಪ್ಲಯನ್ಸಸ್ ಮ್ಯಾಂಗ್ಳೂರ್, ಸ್ಮರಣಿಕಾ ಉಡುಪಿ, ಮೆಡ್ಫಾಸ್ ಸಿರಮಿಕ್ಸ್ ಮಂಗಳೂರು, ಉಷಾ ಜ್ಯುವೆಲರ್ಸ್ BC ರೋಡ್, TNC ಬ್ರಾಂಡೆಡ್ ಕ್ಲೋದಿಂಗ್, ರಾಯಲ್ ಗ್ರೂಮ್. ಇವರೆಲ್ಲರಿಗೂ ಥ್ಯಾಂಕ್ಸ್ ಅನ್ನ ಹೇಳ್ತಾ ನಮ್ಮ ನೆಕ್ಸ್ಟ್ ಪುಟಾಣಿ ಪ್ರಜ್ನಾ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಗುರುವಣ್ಣನ ಒಂದು ಸ್ಪೆಷಲ್ ಆದಂತ ಒಂದು ಪ್ರೆಸೆಂಟೇಷನ್ ಜೊತೆ. ಪ್ಲೀಸ್ ವೆಲ್ಕಮ್ ಉಡುಪಿಯಿಂದ ಪ್ರಜ್ನಾ ಅಡಿಗ. ಉಸಿರಾಗುವೆ ಹಸಿರಾಗುವೆ ಆ ಸೂರ್ಯ ಚಂದ್ರ ಇರುವವರೆಗೂ ಆಕಾಶ ಭೂಮಿ ಇರುವವರೆಗೂ ನನ್ನಾಣಿಗೂ ನಿನ್ನಾಣಿಗೂ ಜೊತೆ ಇರುವೆನ ಎಂದೆಂದಿಗೂ. ಉಸಿರಾಗುವೆ ಹಸಿರಾಗುವೆ ಹಸಿವು ಇಲ್ಲ ನೀರಿರೆ ಇಲ್ಲ ಹೃದಯ ನಿನ್ನ ಪ್ರೀತಿ ಜಪಿಸುತ್ತಿದೆ ಹಗಲು ರಾತ್ರಿ ದಿನವೂ ನಿನ್ನ ನೆನಪೇ ನನ್ನನ್ನು ಕೆಣಕುತ್ತಿದೆ. ಇಲ್ಲೂ ನೀನೆ ಅಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಒಲವೇ ಈ ದೇಹಕ್ಕೂ ಈ ಪ್ರಾಣಕ್ಕೂ ಪ್ರೀತಿಯೊಂದೇ ಉಸಿರಾಟವು. ಉಸಿರಾಗುವೆ ಹಸಿರಾಗುವೆ ಧಿಂ ಧಿಂ ತಾ ಧಿಂ ತಾ ತ್ರಿರ್ನೋಂ ತಾ ಧಿಂ ತಾ ಧಿಂ ಧಿಂ ತಾ ಧಿಂ ತಾ ತ್ರಿರ್ನೋಂ ತಾ ಧಿಂ ತಾ ಧಿಂ ಧಿಂ ತಾ ಧಿಂ ತಾ ತ್ರಿರ್ನೋಂ ತಾ ಧಿಂ ತಾ ಧಿಂ ಧಿಂ ತಾ ಧಿಂ ತಾ ತ್ರಿರ್ನೋಂ ತಾ ಧಿಂ ತಾ ಧಿಂ ಧಿಂ ತಾ ಧಿಂ ತಾ ತ್ರಿರ್ನೋಂ ತಾ ಧಿಂ ತಾ ಧಿಂ ಧಿಂ ತಾ ಧಿಂ ತಾ ತ್ರಿರ್ನೋಂ ತಾ ಧಿಂ ತಾ. ಮಧುರ
ಯಾವುದು ರಿಯಾಲಿಟಿ ಶೋಯಿಂದ ಹೊರಡೆ ಬಂದಿದಷ್ಟೇ ಆಗ ಹಾಡಿದ ಸಾಂಗ್ ಇದು. ಶಿ ವಾಸ್ ವೆರಿ ಗುಡ್ ದೆನ್. ಆಗ ಬೆನ್ನಿಗೆ ನನ್ನ ಲೆಕ್ಕದಲ್ಲಿ ತುಂಬ ಹಾಡು ಹಾಡಿದ್ದಾಳೆ ನನಗೆ. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ಪುಟಾಣಿ ಪ್ರಜ್ಞಾ ಅಂತ ಹೇಳಿ 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 ಸುಳ್ಳು ಹೇಳ್ತೀರಾ? ಕೊನೆವರೆಗೂ ಹಸಿರಾಗುವೆ 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 ಹೇಳಿ ಕೆಂಪೇ ಇದ್ದೀರಾ? ಏನು ಆಗಿಲ್ವಾ? ಸಿಂಗಿಂಗ್ ಮಾತ್ರ. ಓಕೆ, ಗುರುವಣ್ಣನ ಒಂದು ಸ್ಪೆಷಲ್ ಸಾಂಗ್ ಇಟ್ಕೊಂಡು ಬಂದಿದ್ದೀರಾ. ಈ ಸಾಂಗ್ ಸೆಲೆಕ್ಟ್ ಮಾಡ್ಲಿಕ್ಕೆ ಏನಾದರೂ ಕಾರಣ ಇದೆಯಾ? ತುಂಬ ಲೈವ್ಲಿ ಸಾಂಗ್ ಅಂತ ಕೇಳುವಾಗ ಇಷ್ಟ ಆಗ್ತದೆ. ಕೇಳುವಾಗ ಇಷ್ಟ ಆಗುತ್ತೆ. ನಮಗೂ ಕೇಳುವಾಗ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಹಾಡಿದ್ದೀರಾ. ಜಡ್ಜಸ್ಸಿಗೆ ಎಷ್ಟು ಇಷ್ಟ ಆಗಿದೆ ನೋಡೋಣ. ಅಲಕ ಮ್ಯಾಮ್, ಹೇಗೆ ಅನ್ನಿಸ್ತು ನಮ್ಮ ಪುಟಾಣಿ ಪ್ರಜ್ಞಾ ಅಡಿಗ ಅವರ ಹಾಡು? ಎಸ್, ಪ್ರಜ್ಞಾ ಸ್ವಲ್ಪ ರಿಕವರ್ ಆಗಿ ಬಂದಿದ್ದೀರಾ ಅಂದರೆ? ಒಂಚೂರು ಪರವಾಗಿಲ್ಲ. ಓಕೆ, ನೈಸ್. ಅದೇನೋ ಒಂಥರ ಮೋಡಿ ಆ ಸ್ಮೈಲು ಥ್ರೂ ಔಟ್ ದ ಸಾಂಗ್. ಕ್ಯೂಟ್ ಮುಗ್ಧ ನಗು ಅಂತ ಹೇಳ್ತೇವಲ್ಲ, ಆ ನಗು ಮೇ ಬಿ ಆಲ್ಮೋಸ್ಟ್ ನಿಮ್ಮ ತಪ್ಪನ್ನೆಲ್ಲ ಇವತ್ತು ಈ ಹಾಡಲ್ಲಿ ಮುಚ್ಚಿದೆ. ಗುಡ್. ಆ ಸ್ಮೈಲ್ ಹಾಗೇ ಇರಲಿ. ಅಫ್ಕೋರ್ಸ್ ಅದು ಗುರುವಣ್ಣಂದು ಸಾಂಗ್ಸ್ ಅಂತ ಹೇಳಿದ ತಕ್ಷಣ ಹೇಗೆ ಅಂದರೆ ಸಮುದ್ರ ಮುಂದೆ ಕೂತ್ಕೊಂಡಾಗೆ ನಮ್ಮ ಮುಂದೆ. ಯಾವ ಸಾಂಗ್ ಇಲ್ಲ ಆ ಸಾಂಗು ಅಕಸ್ಮಾತ್ ನಾನಿದ್ರೆ ಗುರುವಣ್ಣ ಎಲ್ಲ ಸಾಂಗ್ ನಾನು ಒಬ್ಬಳೇ ಹಾಡ್ತಿದ್ದೆ ಮೆಡ್ಲೆ ಮಾಡಿ ಕಂಟೆಸ್ಟೆಂಟ್ ಆಗಿದ್ದರೆ. ಸೊ ಒಂದಾದ್ಮೇಲೆ ಒಂದು ಸ್ವೀಟ್ ಅದು ನಮಗೆ. ಯಾ ವಿ ಡಿಡ್ ಟ್ವೈಸ್ ಆ್ಯಕ್ಚುಲಿ. ಸೊ ನೋಡೋಣ, ಟೈಮ್ ಸಿಕ್ಕಿದ್ರೆ ಮೇ ಬಿ ಪ್ರೆಸೆಂಟ್ ಮಾಡೋ ಚಾನ್ಸ್ ಇದ್ದರೆ ಮಾಡುವ ಅದನ್ನು ಮುಂದೆ. ಇವತ್ತಿನ ಇದಕ್ಕೆ ಬಂದರೆ ವಾಯ್ಸ್ ತುಂಬ ಸ್ಟ್ರೈನ್ ಆಗಿದೆ ಪ್ರಜ್ಞಾ. ಇಟ್ಸ್ ವೆರಿ ಆಡಿಬಲ್. ಕೇಳಿಸ್ಬೇಕಂದ್ರೆ ಕೇಳುವಾಗ ನಿಮ್ಮ ಇದು ರೇಂಜಲ್ಲಿ ಇಲ್ಲದೆ ಇದ್ದರೂ ಪಾಪ ವಿತ್ ದ ಸ್ಮೈಲ್ ಯು ಆರ್ ಟ್ರೈಯಿಂಗ್ ಟು ರೀಚ್ ದ ನೋಟ್ಸ್. ನಾವು ನೋಡ್ಬೋದನ್ನು, ಕಾಣಿಸ್ತಾ ಇದೆ ನಮ್ಮ ಕಣ್ಣಿಗೆ ಯು ಆರ್ ಟ್ರೈಯಿಂಗ್ ಅಂತ. ದಟ್ಸ್ ವೆರಿ ಗುಡ್. ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿ ಯಾರು ಏನೇ ಬೇಕಾದ್ರೂ ಮಾಡಲಿ, ನನ್ನ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಎಫರ್ಟ್ ಹಾಕಿ ಹಾಡ್ತೇನೆ ಅನ್ನೋ ಆ ಸ್ಪೋರ್ಟಿವ್ ಸ್ಪಿರಿಟ್ ಇದೆಲ್ಲ, ಇಟ್ಸ್ ರಿಯಲಿ ಗುಡ್. ಆ್ಯಂಡ್ ಮೇಂಟೈನ್ ಇಟ್. ಉಸಿರಾಗುವೆ ಹಾಡ್ತಾ ಇದ್ದಾಗ ಫಸ್ಟ್ ಚರಣ ಆದಮೇಲೆ ಮತ್ತೆ ವಾಪಸ್ ಉಸಿರಾಗುವೆ ಹಾಡಿದಾಗ ಓ ಎ ಅಂತ ಒಂದಲ್ಲಿ ವರ್ಡ್ ಇದೆ. ಓ ಎ ರೈಟ್. ಆ್ಯಕ್ಚುಲಿ ನಾವೆಲ್ಲ ಒಟ್ಟಿಗೆ ಹೀಗೆ ಹೆಡ್ಫೋನ್ಸ್ ಹಾಕ್ಕೊಂಡು ಕೂತ್ಕೊಂಡು ಕೇಳ್ತೇವೆ. ಮಧ್ಯದಲ್ಲಿ ಏನೋ ಓ ಎ ಬಂತಲ್ಲ, ಏನಿದು ಓ ಎ ಅಂತ ಅನ್ನಿಸ್ತು. ಸಾಂಗಲ್ಲಿ ಅಲ್ಲಿ 2-3 ಜನ ಸಿಂಗರ್ ಸೇರಿ ಹಾಡಬೇಕಂದ್ರೆ ಅದು ಒಟ್ಟಿಗೆ ಹೋಗ್ತದೆ. ಬಟ್ ಒಬ್ಬೊಬ್ಬರೇ ಹಾಡಬೇಕಂದ್ರೆ ಅದು ಬಂದಾಗ ಸಡನ್ನಾಗಿ ಏನೋ ಒಂದ್ಸಲಿ ಔಟ್ ಆಫ್ ದ ಫ್ರೇಮ್ ಹೋಗಿ ಬಂದಾಗ ಆಯ್ತು ನಮಗೆ. ಇಟ್ಸ್ ಜಸ್ಟ್. ಆ್ಯಂಡ್ ಬೋಲ್ಸ್ ನಾರಿಗೆ ತಿರುಗಿತಾ ಸಾರಿ ಬೋಲ್ಸ್ ಹೇಳಿದ್ರಲ್ಲ ಮಧ್ಯದಲ್ಲಿ ಧಿಮ್ ಧಿಮ್ ತ ಅದು ಹೇಳಿದ್ರಲ್ಲ, ತರಿಕಿಟ ತೋಂತ ತಿರುಗಿತಾ ನಾಲಿಗೆ ಸ್ವಲ್ಪ ತಿರುಗಿತು ಮೇಡಮ್, ಸ್ವಲ್ಪ ಆಯಿತು, ಸ್ವಲ್ಪ ಬಿಟ್ಟು ಹೋಯಿತು. ಸೊ ಪ್ರಾಕ್ಟೀಸ್ ಮಾಡಿ ಅದನ್ನು ಬೋಲ್ಸ್ ಹೇಳೋವಂಥದ್ದು ಪ್ರಾಕ್ಟೀಸ್ ಮಾಡಿ. ನಾವು ಜತಿ ಹೇಳ್ತೇವೆ, ಇಲ್ಲಾಂದರೆ ಬೋಲ್ಸ್ ಅಂತ ಹೇಳ್ತೇವೆ ಹಿಂದೂಸ್ತಾನಿದು. ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ದ ಲಾಸ್ಟ್ ಪಲ್ಲವಿ ಮತ್ತೆ ಓವರ್ಲ್ಯಾಪ್ ಆಗ್ತದೆ. ಆ್ಯಕ್ಚುಲಿ ಅದು ಡ್ಯುಯೆಟ್ ಸಾಂಗ್ ಆಗಿರೋದ್ರಿಂದ ಓವರ್ಲ್ಯಾಪ್ಸ್ ಇದೆ ಅದರಲ್ಲಿ ಅಲ್ವಾ. ಯು ಟ್ರೈಡ್ ಇಟ್. ಕೆಲವೊಂದು ಕಡೆ ಬಂತು, ಕೆಲವೊಂದು ಕಡೆ ಬರಲಿಲ್ಲ. ಬಟ್ ಸ್ಟಿಲ್ ಓಕೆ, ನಾಟ್ ದ ಪ್ರಜ್ಞಾ ಇರಬೇಕಾದ ಲೆವೆಲ್ಗಿಂತ ಒಂದು 0.5% ಕೆಳಗಡೆ ಇದ್ದೀರಾ ಇವತ್ತಿನ ಪರ್ಫಾರ್ಮೆನ್ಸಲ್ಲಿ. ಟ್ರೈ ಹಾರ್ಡ್. ಕಾಂಪಿಟೇಷನ್ ಟಫ್ ಆಗ್ತಾ ಇದೆ. ಅಮಿಷ್ ನೆಕ್ಸ್ಟ್ ನೀವೇ ಅಲ್ವ ಇರೋದು, ಸ್ಮಾಲೆಸ್ಟ್ ಇದ್ದಿದ್ದು ನಮಗೆ. ಸೊ ನಾವು ಯು ಆರ್ ದ ಸ್ಮಾಲೆಸ್ಟ್ ಅಮಿಷ್ ಹೊರಟ ಮೇಲೆ. ಸೊ ಕೀಪ್ ಇನ್ ಮೈಂಡ್, ಕಾಂಪಿಟೇಷನ್ ತುಂಬಾ ಟಫ್ ಆಗ್ತಾ ಇದೆ. ಸೊ ವಿ ಆರ್ ಇನ್ ಸೆಮಿಫೈನಲ್ಸ್. ಸೊ ವರ್ಕ್ ಹಾರ್ಡ್, ಪ್ರಾಕ್ಟೀಸ್ ಮೋರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಚಲಕ ಮೇಡಮ್. ಸ್ಮೈಲ್ ಮಾಡ್ತಾ ಇರಿ, ನೋ ಪ್ರಾಬ್ಲಮ್. ಓಕೆ, ವಿ ಮನೋಹರ್ ಸರ್, ಹೇಗೆ ಅನ್ನಿಸ್ತು ನಮ್ಮ ಪುಟಾಣಿಯ ಪ್ರೆಸೆಂಟೇಷನ್? ಡ್ಯಾನ್ಸ್ ಎಲ್ಲ ಕಲ್ತಿದ್ಯಮ್ಮ? ಸರ್ ಡ್ಯಾನ್ಸ್ ಎಲ್ಲ ಕಲ್ತಿದ್ಯಾ? ಕಲ್ತಿದ್ದೆ, 2 ವರ್ಷ ಆದಮೇಲೆ ಬಿಟ್ಬಿಟ್ಟೆ. ಅಲ್ಲ, ನಿನ್ನ ಸಿಂಗಿಂಗಲ್ಲಿ ಆ ಡ್ಯಾನ್ಸ್ ಕಾಣ್ತಾ ಇತ್ತು. ತುಂಬ ಚೆನ್ನಾಗಿ ಹಾಡಿದ್ಯಾ. ಥ್ಯಾಂಕ್ ಯು ಸರ್. ಮುದ್ದಾದ ವಾಯ್ಸು ಕೇಳೋದಕ್ಕೆ, ಈ ಹಾಡಿಗೆ, ಈ ಟ್ಯೂನಿಗೆ ಭಾಳ ಚೆನ್ನಾಗಿ ಸೂಟ್ ಆಯಿತು. ಇನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ
ಇನ್ನೂ ಕಂಟ್ರೋಲಿಗೆ ಸಿಗುತ್ತೆ ವಾಯ್ಸು. ಚೆನ್ನಾಗಿ ಆಡುವ ಇದು ನೋಡೋದಕ್ಕೂ ಚೆನ್ನಾಗಿತ್ತು, ಬರೀ ಕೇಳೋದಕ್ಕೆ ಅಷ್ಟೇ ಅಲ್ಲ. ಸೊ ಗಾಡ್ ಬ್ಲೆಸ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಟು ಅವರ್ ಮಹಾಗುರು. ಪ್ರಜ್ನಾ, ಏನಕ್ಕೆ ಈ ಸಾಂಗ್ ಸೆಲೆಕ್ಟ್ ಮಾಡಿದ್ದು? ಆ್ಯಕ್ಚುಲಿ ಒಂದ್ಸತಿ ಹಾಡಿದ್ದೆ, ತುಂಬ ಇದಾಗಿತ್ತು, ಅಂದರೆ ಅಭ್ಯಾಸ ಆಗಿತ್ತು. ಓಕೆ, ಇದು ಯಾರು ಹಾಡಿದ್ದು ಗೊತ್ತಾ ಸಾಂಗು? ಶ್ರೇಯಾ ಘೋಷಾಲ್. ಶ್ರೇಯಾ ಘೋಷಾಲ್ ಆಗ ಪಾಪ್ಯುಲರ್ ಅಷ್ಟು ಇರಲಿಲ್ಲ. ಟಿ ವಿ ಒಂದು ಯಾವುದು ರಿಯಾಲಿಟಿ ಶೋಯಿಂದ ಹೊರಡೆ ಬಂದಿದಷ್ಟೇ ಆಗ ಹಾಡಿದ ಸಾಂಗ್ ಇದು. ಶಿ ವಾಸ್ ವೆರಿ ಗುಡ್ ದೆನ್. ಆಗ ಬೆನ್ನಿಗೆ ನನ್ನ ಲೆಕ್ಕದಲ್ಲಿ ತುಂಬ ಹಾಡು ಹಾಡಿದ್ದಾಳೆ ನನಗೆ. ದಿಸ್ ವಾಸ್ ಇನ್ 2004 ಕಾಣುತ್ತೆ, 2003 or 2004 12 years ಬ್ಯಾಕ್. ಫಾಲ್ಸೆಟೋ ಎಲ್ಲ ಹಾಡಿದ್ಯಾ? ನಿನ್ನ ವಾಯ್ಸ್ ಅಲ್ಲ ಆ್ಯಕ್ಚುಲಿ, ಅದನ್ನ ಮೇಲೆ ತುಂಬ ಸ್ವೀಟ್ ಮಾಡಿ ಏನೋ ಬೇರೆ ಥರ ಹಾಡಿದ್ಯಾ. ಟ್ರೈಡ್ ಗುಡ್, ಯಾಕಂದರೆ ಒಂದಷ್ಟು ಕ್ರ್ಯಾಕ್ಸ್ ಇತ್ತು ವಾಯ್ಸು, ಅದು ಬಿಟ್ಟರೆ ಸ್ವರಸ್ಥಾನ ಕರೆಕ್ಟಾಗಿ ಕೂತ್ಕೋತಾ ಇತ್ತು. ಯಾಕಂದರೆ ಇಟ್ಸ್ ಅ ಟ್ರಿಕಿ ಸಾಂಗ್ ಇದು, ಎಲ್ಲ ರಾಗದಲ್ಲಿ ಎಲ್ಲ ಕಡೆ ಹೋಗ್ತಾ ಬರ್ತಾ ಇರುತ್ತೆ. ಚೆನ್ನಾಗಿತ್ತು. ನನಗೆ ಫಸ್ಟ್ ಚರಣದಲ್ಲಿ ಇಲ್ಲೂ ನೀನೆ ಆ ಇಲ್ಲೂ ಹಾಡುವಾಗ ಆ್ಯಕ್ಚುಲಿ ಪಗ ಬರುತ್ತಲ್ಲ, ಆ ರೇ ಹೋಗ ಸ್ವಲ್ಪ ಶಾರ್ಪ್ ಇತ್ತದು. ಗೊತ್ತಾಯ್ತಾ ಹಾಡುವಾಗ? ಗೊತ್ತಾಯ್ತಾ? ನನಗೆ ಎಲ್ಲದಕ್ಕಿಂತ ಖುಷಿಯಾಗಿದ್ದು ಅಲ್ಲಿ ಒಂದಷ್ಟು ಪಾರ್ಟಿಸಿಪೆಂಟ್ಸ್ ಇನ್ನೂ ಹಿಂಗೆ ನೋಡ್ತಾ ಇದ್ರು. ನನಗೆ ಏನಪ್ಪ ಅಷ್ಟು ಇಂಟ್ರೆಸ್ಟಲ್ಲಿ ನೋಡ್ತಾರೆ ಅಂತ ಅವರನ್ನು ನೋಡ್ತಾ ಇದ್ದೆ ನಾನು. ಐ ಲೈಕ್ ದ ಸಿಂಗಿಂಗ್, ಯಾಕಂದರೆ ಸ್ವರಸ್ಥಾನ ಪಕ್ಕ ಚೆನ್ನಾಗಿತ್ತು. ಕೋರ್ಸ್ ಎಲ್ಲ ಕ್ರ್ಯಾಕ್ಸ್ ಇತ್ತು ವಾಯ್ಸಲ್ಲಿ, ಅಲ್ಲಿ ಸ್ವಲ್ಪ ಕ್ರ್ಯಾಕ್ಸ್ ಇತ್ತು. ಆಮೇಲೆ ಒಂದು 2-3 ಕಡೆ ಯಾಕಂದರೆ ಫಾಲ್ಸೆಟೆ ಹಾಡುವಾಗ ಇಟ್ಸ್ ಟಫ್ ಟು ಮೇಂಟೈನ್ ದ ಪಿಚ್ಚಿಂಗ್. ಬಟ್ ಆ್ಯಕ್ಚುಲಿ ಪಿಚ್ಚಿಂಗ್ ಪ್ರಾಬ್ಲಮ್ ಜಾಸ್ತಿ ಇರಲಿಲ್ಲ, ಎಕ್ಸೆಪ್ಟ್ ಅದೇ ಚರಣದಲ್ಲಿ ಫಸ್ಟ್ ಚರಣದಲ್ಲಿ ಅಲ್ಲೋ ಇತ್ತು ಒಂದು 2-3 ಕಡೆ ಬಿಟ್ಟರೆ ಇಟ್ಸ್ ಕಮ್ ಔಟ್ ನೈಸ್. ನನ್ನ ಲೆಕ್ಕದಲ್ಲಿ ಯು ಹ್ಯಾವ್ ಡನ್ ಎ ಗುಡ್ ಜಾಬ್ ವಿದೌಟ್ ಸಿಂಪತೀಸ್. ಒಂದು ಹುಷಾರಿಲ್ಲ ಅಂತ ಲೆಕ್ಕ ಬಿಟ್ಟು ಡನ್ ಎ ಗುಡ್ ಜಾಬ್. ಥ್ಯಾಂಕ್ ಯು ಸರ್. ಒಂದ್ಸಲ ಚರಣ ಹಾಡುವ ಮಗ. ಹಸಿವು ಇಲ್ಲ ನೀರಿರೆ ಇಲ್ಲ ಹೃದಯ, ನಿನ್ನ ಪ್ರೀತಿ ಜಪಿಸುತ್ತಿದೆ ಹಗಲು ರಾತ್ರಿ ದಿನವೂ, ನಿನ್ನ ನೆನಪೇ ನನ್ನನ್ನು ಕೆಣಕುತ್ತಿದೆ. ಎಲ್ಲೋ ನೀನೆ ಅಲ್ಲೋ ನೀನೆ ಎಲ್ಲೆಲ್ಲೂ ನೀನೆ ಒಲವೇ, ಈ ದೇಹಕ್ಕೂ ಈ ಪ್ರಾಣಕ್ಕೂ ಪ್ರೀತಿಯೊಂದೇ ಉಸಿರಾಟವು. ಇದು ಯಾಕೆ ಕೇಳಿದೆ ಅಂತಂದರೆ, ಈ ಚರಣದಲ್ಲಿ ಏರಿಳಿತಗಳು ಈ ಥರ ಎಲ್ಲರಿಗೂ ಸಿಗೋದಿಲ್ಲ, ಈ ಥರ ಮಾಡಬೇಕು ಅಂದ್ರೆ ಬರೋದಿಲ್ಲ. ಅದು ತನ್ನಿಂದ ತಾನಾಗೆ ಗುರು ಅವರ ಮನಸ್ಸಿಂದ ಬಂದಿದೆ ಅದು. ಅದಕ್ಕೆ ಹ್ಯಾಟ್ಸ್ ಆಫ್ ಈ ಕಾಂಪೋಸಿಷನ್ಗೆ. ಒಂದು ಅದ್ಭುತವಾದ ಒಂದು ರಚನೆ ಇದು ಈ ಚರಣ. ಅದು ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲಿ ಮೈನರ್ ಇದು ಬಂದಿದೆ, ಮೇಜರ್ ಬಂದಿದೆ, ಎಲ್ಲ ಬಂದು ಕೊನೆಗೆ ಆ ಮತ್ತೆ ಸ್ಥಾನಕ್ಕೆ, ಅದರ ಮೂಲ ಸ್ಥಾನಕ್ಕೆ ಬರೋದಿದೆಯಲ್ಲ, ಅದು ತುಂಬ ಚೆನ್ನಾಗಿ ಬಂದಿದೆ ಈ ಹಾಡಲ್ಲಿ. ಅದನ್ನು ನೀನು ಪ್ರಯತ್ನ ಪಟ್ಟಿದೆಯಾ ಮತ್ತು ಅದಕ್ಕೆ ನ್ಯಾಯ ಸಲ್ಲಿಸಿದ್ಯಾ. ಥ್ಯಾಂಕ್ ಯು ಸರ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಪ್ರಜ್ನಾ, ನಗ್ನಗ್ತಾ ಇರ್ತೀರಾ, ನಗ್ನಗ್ತಾ ಹಾಡ್ತೀರಾ, ನಗ್ನಗ್ತಾ ಹೋಗಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ KN ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ. ಇಂದಿನ ಸಂಚಿಕೆಯಲ್ಲಿ ಗುರು ಕಿರಣ್ ಸ್ಪೆಷಲ್ ಅಂತ ನಮ್ಮ ಪಾರ್ಟಿಸಿಪೆಂಟ್ಸ್ ಟಾಪ್ 11 ಸೆಮಿಫೈನಲಿಸ್ಟ್ ತಮ್ಮ ತಮ್ಮ ಪದ್ಯಗಳನ್ನ ನಿಮ್ಮ ಮುಂದೆ ಹಾಡಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಗುರು ಕಿರಣ್ ಹಿಟ್ಸ್ ಜೊತೆಗೆ ನಿಮ್ಮ ಭೇಟಿ ಓನ್ಲಿ ಆನ್ KN ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪನ್ಲೆ.